ಅಧಿಕಾರದಲ್ಲಿ ಇಲ್ಲದಿದ್ರೂ ಜನಸೇವೆಯನ್ನ ಹೇಗೆ ಮಾಡಬೇಕು ಎಂಬುದನ್ನು ಬಿಜೆಪಿ ಪಕ್ಷವು ಕಾಂಗ್ರೆಸ್ನಿಂದ ಕಲಿಯಬೇಕು. ಬಿಜೆಪಿಯಿಂದ ರಾಜಧರ್ಮದ ಬಗ್ಗೆ ಪಾಠವನ್ನ ಕಲಿಯಬೇಕಾಗಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋವಿಡ್ ನಿರ್ವಹಣೆಯಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ವಿಪಕ್ಷವಾಗಿ ಧ್ವನಿ ಎತ್ತಲಾಗಿದೆ. ಆದರೆ ತಮ್ಮ ವೈಫಲ್ಯವನ್ನ ಮರೆಮಾಚಲು ಜನರ ಹಾದಿ ತಪ್ಪಿಸುತ್ತಿರುವುದು ಬಿಜೆಪಿಯವರು ಎಂದು ಹೇಳಿದರು. ಜನರ ಆಕ್ರೋಶ ಸಹಿಸಿಕೊಳ್ಳಲು ಸಾಧ್ಯವಾಗದೆ ಬಿಜೆಪಿ ಇಮೇಜ್ ಉಳಿಸಿಕೊಳ್ಳಲು ಸರ್ಕಸ್ ಮಾಡುತ್ತಿದೆ. ಬಿಜೆಪಿ ಮಾಡುತ್ತಿರುವುದು ಕೋವಿಡ್ ಡ್ಯಾಮೇಜ್ ಕಂಟ್ರೋಲ್ ಅಲ್ಲ, ಬದಲಿಗೆ ಮೋದಿ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಹೋರಾಡುತ್ತಿರುವಂತೆ ಭಾಸವಾಗುತ್ತಿದೆ ಎಂದು ಹೇಳಿದರು. ಜನರ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡುವುದು, ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವುದು, ಅದು ಹಾದಿ ತಪ್ಪಿಸುವ ಜನರನ್ನ ಹಾದಿ ತಪ್ಪಿಸುವ ವಿಚಾರ ಅಂತ ಬಿಜೆಪಿಯವರು ಯಾಕೆ ಭಾವಿಸ್ತಾರೆ ಅಂತ ನನಗೆ ತಿಳಿದಿಲ್ಲ. ಬಹುಶಃ ಜನತೆಯ ಒಂದು ಆಕ್ರೋಶವನ್ನ ಇವತ್ತು ಅವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾನು ಅವರಿಗೆ ಮತ್ತೊಮ್ಮೆ ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅವರು ಅವರ ಇಮೇಜ್ ಉಳಿಸ್ಕೊಳ್ಳಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಅವರು ಕೋವಿಡ್ ವಿರುದ್ಧ ಫೈಟ್ ಮಾಡೋದಲ್ಲ, ಕೋವಿಡ್ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇಲ್ಲ, ಮೋದಿಯ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷವರು ಹೋರಾಡ್ತಾ ಇರ್ತಾರೆ ಅನ್ನುವಂಥದ್ದು ನನಗೆ ಭಾವಿಸ್ತಾ ಇದೆ. ಕೋವಿಡನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗದೆ ಆಡಳಿತ ವೈಫಲ್ಯದಿಂದಾಗಿ ಜನರನ್ನ ಇವರು ಸಂಕಷ್ಟಕ್ಕೆ ದೂಡಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ನಮ್ಮದು, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎರಡೂ ಕಡೆ ಒಂದೇ ಸರ್ಕಾರ ಇದ್ದರೆ ಜನರನ್ನ ನಾವು ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತೇವೆ ಅಂತ ಹೇಳಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಕೂಡ ಸಂಪೂರ್ಣ ವಿಫಲವಾಗಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮಂಗಳೂರು ದಕ್ಷಿಣದ ಶಾಸಕರು ಕಾಂಗ್ರೆಸ್ಗೆ ರಾಜಧರ್ಮ ಪಾಲಿಸುವಂತೆ ಹೇಳಿದ್ದಾರೆ. ಆದರೆ ರಾಜಧರ್ಮ ಪಾಲಿಸುವಂತೆ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಮೋದಿಯವರಿಗೆ ಮಾಜಿ ಪ್ರಧಾನಿ ವಾಜಪೇಯಿಯವರು ಗೋಧ್ರಾ ಹತ್ಯಾಕಾಂಡದ ಸಂದರ್ಭ ಹೇಳಿದ್ರು. ಅಂದು ಮುಖ್ಯಮಂತ್ರಿಯಾಗಿದ್ದ ಮೋದಿಯವರು ಇಂದು ಪ್ರಧಾನಿಯಾಗಿದ್ದಾರೆ. ಬಿಜೆಪಿಯ ಸಂಸದರು ಹಾಗೂ ಶಾಸಕರಿಗೆ ಅವರಲ್ಲಿ ರಾಜಧರ್ಮದ ಪಾಠ ಮಾಡಿಸಬೇಕಿದೆ. 135 ವರ್ಷ ಇತಿಹಾಸ ಹೊಂದಿರುವ ಕಾಂಗ್ರೆಸ್ಗೆ ಬಿಜೆಪಿಯವರು ರಾಜಧರ್ಮ ಪಾಠ ಹೇಳಿಕೊಡಬೇಕಾಗಿಲ್ಲ ಎಂದು ಹರೀಶ್ ಕುಮಾರ್ ಮಾತಿನ ತಿರುಗೇಟು ನೀಡಿದರು. ಇವತ್ತು ನಮ್ಮ ಮಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ರಾಜಧರ್ಮ ಪಾಲಿಸಬೇಕು ಅಂತ ಹೇಳಿದ್ದಾರೆ. ರಾಜಧರ್ಮ ಪಾಲಿಸಬೇಕು ಅಂತ ಪ್ರಥಮವಾಗಿ ನಾನು ಕೇಳಿದ್ದು ಈ ದೇಶದಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಗುಜರಾತ್ನ ಮುಖ್ಯಮಂತ್ರಿಗೆ ಹೇಳಿದಂಥ ಮಾತು, ಗೋಧ್ರಾ ಹತ್ಯಾಕಾಂಡದ ಸಂದರ್ಭ. ಅದನ್ನು ನಾನು ಅವರಿಗೆ ನೆನಪಿಸ್ತಾ ಇದ್ದೇನೆ. ರಾಜಧರ್ಮ ಅಂದರೆ ಏನು ಅಂತೇಳಿ ವೇದವ್ಯಾಸ ಕಾಮತರು ಇವತ್ತು ವಾಜಪೇಯಿ ಅವರು ಇಲ್ಲ, ಆದರೆ ಮುಖ್ಯಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಅವರ ಹತ್ರ ಸ್ವಲ್ಪ ಕೇಳಿಕೊಂಡು ಇವರು ರಾಜಧರ್ಮವನ್ನು ತಿಳ್ಕೊಳ್ಬೇಕು ಮತ್ತು ಇವರ ಸಂಸದರಿಗೆ ಮತ್ತು ಇವರ ಬಿಜೆಪಿಯ ಎಲ್ಲ ಶಾಸಕರುಗಳಿಗೆ ರಾಜಧರ್ಮದ ಪಾಠವನ್ನು ಇವರು ಅವರಿಗೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ 135 ವರ್ಷಗಳ ಇತಿಹಾಸದಲ್ಲಿ ಬಹಳಷ್ಟು ಜನರ ಕೆಲಸಗಳನ್ನು ರಾಜಧರ್ಮಗಳನ್ನು ಪಾಲಿಸಿಕೊಂಡೇ ಬಂದಿದೆ. ನಮಗೆ ಇವರು ಪಾಠ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಶಾಸಕರಿಗೆ ಹೇಳ್ತಾ ಇದ್ದೇನೆ ಮತ್ತು ಅವರ ಜಿಲ್ಲಾಧ್ಯಕ್ಷರಿಗೆ ಕೂಡ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸದಾಶಿವ ಉಳ್ಳಾಲ್, ಶಾಲೆಟ್ ಪಿಂಟು, ಎಸಿ ವಿನಯರಾಜ್, ಪ್ರಕಾಶ್ ಸಾಲ್ಯಾನ್, ವಿಶ್ವಾಸ್ ಕುಮಾರ್ ದಾಸ್, ಸಲೀಂ, ಸವಾದ್ ಸುಳ್ಯ, ನಜೀರ್ ಬಜಾಲ್, ನೀರಜ್ ಪಾಲ್, ಆರಿಫ್, ಮುಸ್ತಫಾ, ಶೇಖರ್ ಕುಕ್ಯಾಡಿ, ಮೋಹನ್, ಡಾಕ್ಟರ್ ಶೇಖರ್ ಪೂಜಾರಿ, ನಿತ್ಯಾನಂದ, ಆಲಿಸ್ಟರ್ ಡಿಕುನ್ನ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.